ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಉಡುಪಿ ಜಿಲ್ಲಾ ಸಮಿತಿ ಉಡುಪಿ ಇದರ ವತಿಯಿಂದ ಸಾರ್ವಜನಿಕ ರಂಗದ ಬಿಎಸ್ಎನ್ಎಲ್ನ ಉಳಿಸಿ ರಕ್ಷಿಸಿ 4G ಸೇವೆಯನ್ನ ಕೂಡಲೇ ಒದಗಿಸುವಂತೆ ಮತ್ತು ಬಿಎಸ್ಎನ್ಎಲ್ನ ಗುತ್ತಿಗೆ ಕಾರ್ಮಿಕರಿಗೆ 6 ತಿಂಗಳ ಬಾಕಿಯಾದ ವೇತನವನ್ನ ಗುತ್ತಿಗೆ ಕಾರ್ಮಿಕರಿಗೆ ಕೂಡಲೇ ಪಾವತಿ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸಿಐಟಿಯುನ ಮುಖಂಡ ಕಾರ್ಮೇಡ್ ವಿಶ್ವನಾಥ ರೈ, ಬಿಎಸ್ಎನ್ಎಲ್ ಕೆಲಸಗಾರರ ನೇಮಕಾತಿ ಇಲ್ಲದೆ ಆದಾಯವನ್ನ ನೀಡುತ್ತಿಲ್ಲ, ಸ್ಪೆಕ್ಟ್ರಮ್ ಅನ್ನು ಕೂಡ ಬಿಡುಗಡೆ ಮಾಡಿಲ್ಲ, ಒಟ್ಟಾರೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ನೀಡದೆ ನೇಪಥ್ಯಕ್ಕೆ ಸರಿಸುವಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಕೇಂದ್ರ ಸರ್ಕಾರ ಬಂಡವಾಳಗಾರರ ಹಿಡಿತದಲ್ಲಿ ಅವರ ಕೃಪೆಯಿಂದ ನಡೆಯುತ್ತಾ ಇದೆ. ಆದರೆ ಬಿಎಸ್ಎನ್ಎಲ್ ನಲ್ಲಿ ಗುತ್ತಿಗೆ ಆಧಾರದಲ್ಲಿ ದುಡಿಯುವ ಸಾವಿರಾರು ಕಾರ್ಮಿಕರಿದ್ದಾರೆ. ಇವರು 4ನೇ ದರ್ಜೆಯ ಕೆಲಸವನ್ನ ಮಾಡುತ್ತಾರೆ. ಆದ್ರೆ ಇವರಿಗೆ ಕೊಡುವ ವೇತನವನ್ನ ಕಳೆದ 5 ತಿಂಗಳಿನಿಂದ ಇನ್ನೂ ನೀಡಿಲ್ಲ. ಈ ಧೋರಣೆಯನ್ನ ನಾವು ಸಿಐಟಿಯುನ ಪರವಾಗಿ ಖಂಡಿಸುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಎಸ್ಎನ್ಎಲ್ಗೆ 1 ನೇಮಕಾತಿ ನಿಲ್ಲಿಸಿದ್ದಾರೆ, 2 ಬಿಎಸ್ಎನ್ಎಲ್ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆದ ಕಾರಣ ಅದಕ್ಕೆ ಆಗಾಗ ಬೇಕಾದಷ್ಟು ಧನ ಸಹಾಯವನ್ನು ಅಂದರೆ ಫೈನಾನ್ಸ್ ಅನ್ನು ಒದಗಿಸುವುದು ಕೇಂದ್ರ ಸರ್ಕಾರ ಒದಗಿಸಬೇಕು, ಅದನ್ನು ನಿಲ್ಲಿಸಿದ್ದಾರೆ. ಮತ್ತೊಂದು ಸಮಸ್ಯೆ ಏನಂದರೆ ಬಿಎಸ್ಎನ್ಎಲ್ ಟವರ್ಗಳನ್ನು ನಗರದಲ್ಲಿ ಮಾತ್ರ ಅಲ್ಲ ಹಳ್ಳಿಗಳಲ್ಲಿ ಕೂಡ ರಚನೆ ಮಾಡ್ತಾ ಉಂಟು. ನನಗೆ ಗೊತ್ತಿದೆ, ಸುಬ್ರಹ್ಮಣ್ಯದಂಥ ಊರು ಪುತ್ತೂರು ತಾಲೂಕು ಸುಳ್ಯ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ಟವರ್ ಇದೆ, ಆದರೆ ಏರ್ಟೆಲ್ ಟವರ್ ಇಲ್ಲ. ಅಲ್ಲಿ ಈ ಟವರ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಿಸಿರುವಂಥದ್ದು ಬಿಎಸ್ಎನ್ಎಲ್ ಮಾತ್ರ. ಬೇರೆ ಸಂಸ್ಥೆಗಳು ನಗರಕ್ಕೆ ಹೆಚ್ಚು ಒತ್ತು ಕೊಟ್ಟು ನಗರದಲ್ಲಿ ಹೆಚ್ಚು ಮೊಬೈಲ್ ಮಾರಾಟ ಮಾಡಿ ಹೆಚ್ಚು ಸೇವೆ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಬಿಎಸ್ಎನ್ಎಲ್ನ ನೌಕರ ಸಂಘದ ಶಶಿಧರ್ ಗೊಲ್ಲಾ, ಮೋಹನ್, ಸಿಐಟಿಯುನ ಬಾಲಕೃಷ್ಣ ಶೆಟ್ಟಿ, ಸದಸ್ಯರಾದ ವಿಠಲ ಪೂಜಾರಿ, ರಾಮ ಕರ್ಕೇರ ಇನ್ನಿತರರು ಹಾಜರಿದ್ದರು.